ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡಿದ್ದೀರ. ಹಾಗಾದರೆ ಇವತ್ತು ನಮ್ಮ ಜೊತೆ ಸುಸ್ಮಿತಾ ಅವರು ಇದ್ದಾರೆ. ಅವರು ಏನು ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ವೆಲ್ಕಮ್ ಮಾಡುವ. ಬನ್ನಿ. ನಮಸ್ತೆ ಮ್ಯಾಮ್. ಸುಷ್ಮಿತಾ ಅವರೇ, ಎಲ್ಲಿಂದ ಬರ್ತಿದ್ದೀರಾ ನೀವು? ಚಿತ್ರಾಪುರದಿಂದ. ಓಕೆ, ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಪ್ರಾನ್ಸ್ ಫ್ರೈಡ್ ರೈಸ್. ಓಕೆ, ಪ್ರಾನ್ಸ್ ಫ್ರೈಡ್ ರೈಸ್ ಅಲ್ಲ? ಚಿತ್ರಾಪುರ ಸೇಮ್ ನಮ್ಮ ಟಿವಿಯ ಹತ್ತಿರನೇ ಬರುತ್ತೆ. ನೀವು ಪ್ರಾನ್ಸ್ ಫ್ರೈಡ್ ರೈಸ್ ಮಾಡುವಾಗೆಲ್ಲ ಸ್ಮೆಲ್ ಹೊಡಿತಾ ಇರ್ತಿರುತ್ತೆ. ಹಾಗಾದ್ರೆ ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಅದನ್ನೇ ಮಾಡ್ತಾ ಇದ್ದೀರಾ? ಓಕೆ, ಹಾಗಾದ್ರೆ ಪ್ರಾನ್ಸ್ ಫ್ರೈಡ್ ರೈಸ್ ಅನ್ನ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗುವಲ್ಲ? ಓಕೆ ಬನ್ನಿ. ಎಸ್ ಮ್ಯಾಮ್, ನಾವೀಗ ಪ್ರಾನ್ಸ್ ಫ್ರೈಡ್ ರೈಸಿಗೆ ಈಗ ಫಸ್ಟ್ ಎಂತ ಮಾಡುವ? ಮೊದಲಿಗೆ ಬಾಣಲೆ ಇರ್ತಲ್ಲ? ಓಕೆ, ಇದಕ್ಕೆ ಆಯಿಲ್ ಹಾಕಬೇಕು. ಓಕೆ, ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅನ್ನು ಹಾಕ್ತಿದ್ವಿ. ಸ್ವಲ್ಪ ಸಾಕ? ಇಲ್ಲ, ಸ್ವಲ್ಪ ಜಾಸ್ತಿನೇ ಬೇಕು. ಅಂದರೆ ಅದರಲ್ಲಿ ಪ್ರಾನ್ಸ್ ಫ್ರೈ ಆಗಲಿಕ್ಕೆ ಉಂಟು. ಫ್ರೈ ಮಾಡಲಿಕ್ಕೆ? ಓಕೆ. ಎಷ್ಟು ತಂದಿದ್ದೀರಾ ಪ್ರಾನ್ಸ್? ಒಂದು ಬೌಲ್ನಷ್ಟು ಅಲ್ಲ? ಒಂದು ಬೌಲ್ ಕೂಡ ಇಲ್ಲ. ಓಕೆ, ಸ್ವಲ್ಪ ಒಂದು ಕಾಲು. ಓಕೆ, ಎಷ್ಟು ರೈಸಿಗೆ? ಒಂದು ಕಪ್ ರೈಸಿಗೆ? ಒಂದು ಕಪ್ ರೈಸಿಗೆ ಒಂದು ಹಾಫ್ ಕಪ್ ಅಷ್ಟು ಪ್ರಾನ್ಸ್. ಓಕೆ, ಮತ್ತೆ ಜಾಸ್ತಿ ಇದ್ರೆ ಜಾಸ್ತಿ ಬೇಕಾದ್ರೆ ಹಾಕ್ಬೋದು. ಹೌದು, ಜನ ನೋಡಿ ಎಷ್ಟು ಬೇಕೋ ಅಷ್ಟು ಬೇಕಾಗ್ತದಲ್ಲ. ಓಕೆ, ಫ್ಲೇಮ್ ಸ್ವಲ್ಪ ಕಮ್ಮಿ ಇಡಿ. ನಾರ್ಮಲ್ ಆಗಿ ನಾವು ಚಿಕನ್ ಅಲ್ಲಿ ಮಾಡ್ತೇವೆ, ವೆಜ್ ಅಲ್ಲಿ ಕೂಡ ಮಾಡ್ತೇವೆ. ಸೊ ಪ್ರಾನ್ಸ್ ಹಾಕಿ ಕೂಡ ಒಳ್ಳೇದಾಗ್ತದೆ ಟೇಸ್ಟ್. ಎಗ್ ಫ್ರೈಡ್ ರೈಸ್ ಕೂಡ ಮಾಡ್ತೇವೆ. ಚೆನ್ನಾಗಿ ಹುರಿಬೇಕಲ್ಲ. ಪ್ರಾನ್ಸ್ ಅಲ್ಲಿ ಬೇರೆ ಐಟಮ್ಸ್ ಏನು ಮಾಡ್ತಾ ಇದ್ದೀರಾ ನೀವು? ಪ್ರಾನ್ಸ್ ಅಲ್ಲಿ ಚಿಲ್ಲಿ ಮಾಡ್ಬೋದು. ಊಟಕ್ಕೆಲ್ಲ ಒಳ್ಳೆಯದು. ಹೌದು, ಮತ್ತೆ ಸುಕ್ಕ ಟೈಪ್ ಮಾಡ್ಬೋದು, ಗ್ರೇವಿ ಕೂಡ ಮಾಡ್ಬೋದು. ಬೇಗನೆ ಬೇಯ್ತದೆ ಇದು. ಹೌದು, ಎಣ್ಣೆ ಬೇಕು. ಆಮೇಲೆ ಮಂಗಳೂರು ಸೈಡ್ ಎಲ್ಲ ಇದೆಲ್ಲ ತುಂಬಾ ಇಷ್ಟ ಆಗೋದಿಲ್ಲ, ಯಾಕಂತೇಳಿದ್ರೆ ಮಂಗಳೂರಲ್ಲಿ ಜಾಸ್ತಿ ನಾನ್ ವೆಜ್ ತಿನ್ನೋದು, ಫಿಶು ಇದೆಲ್ಲ ಜಾಸ್ತಿ ಸಿಗ್ತದೆ. ಹೌದು. ಇದಕ್ಕೆ ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿ ಎಷ್ಟು? ಒಂದು ಈರುಳ್ಳಿ ಅಲ್ಲ? ಚೆನ್ನಾಗಿ ಇಟ್ಟಿದ್ದ ಒಂದು ಈರುಳ್ಳಿಯನ್ನು ಹಾಕ್ತಿದ್ರಲ್ಲ. ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇರಬೇಕು, ಅಂದರೆ ಜಾಸ್ತಿ ಬೇಯಬಾರ್ದು. ಹಾಫ್ ಕುಕ್ ಥರ ಇರಬೇಕು ಈರುಳ್ಳಿ ಎಲ್ಲ. ಕ್ಯಾಪ್ಸಿಕಮ್, ನಂತರ ಬೀನ್ಸ್, ಕ್ಯಾಬೇಜ್. ಓಕೆ, ಕ್ಯಾಪ್ಸಿಕಮ್ ಎಲ್ಲ ಹಾಕಿದಾಗ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತಲ್ಲ. ಈ ಥರ ಫ್ರೈಡ್ ರೈಸ್ ಈ ಥರದಕ್ಕೆಲ್ಲ, ಗೋಬಿ ಈ ಥರದಕ್ಕೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಪ್ಲೇನ್ ಆಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಅದಕ್ಕೆ. ಆಲ್ರೆಡಿ ರೈಸಿಗೆ ಉಪ್ಪು ಹಾಕಿದ್ದೇನೆ.
ಚೆನ್ನಾಗಿ ಪ್ರೌನ್ಸ್ ರೆಡ್ಡಿಶ್ ಬಂದಿದಲ್ಲ, ಸ್ವಲ್ಪ ಜಾಸ್ತಿ ಬೇಯ್ತು ಅಂತ ಅರ್ಥ. ಅದು ಕಲರ್ ಚೇಂಜ್ ಆದ್ರೆ ಕಲರ್ ಚೇಂಜ್ ಆದರೆ ಬೇಯ್ದಿದೆ ಅಂತ. ನೆಕ್ಸ್ಟ್ ಎಂತ ಹಾಕಿದ್ರೆ ಟೊಮೆಟೊ ಸಾಸ್. ಟೊಮೆಟೊ ಸಾಸ್ ಹಾಕಿದ್ರೆ ಇನ್ನು ಚಂದ ಅಲ್ಲ, ಫ್ರೈ ಎಲ್ಲ ಕೂಡ ಒಳ್ಳೆ ಬರ್ತದೆ. ಓಕೆ, ಫ್ರೈಡ್ ರೈಸಿಗೆಲ್ಲ ಟೊಮೆಟೊ ಸಾಸ್ ಬೇಕೇ ಬೇಕು. ಹೌದು. ಸೋಯಾ ಸಾಸ್ ಹಾಕ್ತಿದ್ದೇನೆ. ಒಂದು ಸ್ಪೂನ್ ಹಾಕಿದ್ರೆ ಸಾಕು. ನಂತರ ಒಂದು ಮೊಟ್ಟೆ ಒಡೆದು ಹಾಕ್ತಾ ಇದ್ದೇನೆ. ಮೊಟ್ಟೆ ಅಂದರೆ ಅದು ಒಟ್ಟಿಗೆ ಫ್ರೈ ಆಗಬೇಕು. ಅದು ಕೂಡ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತಲ್ಲ, ಬರೀ ಪ್ರಾನ್ಸ್ಗಿಂತ ಮೊಟ್ಟೆ ಕೂಡ. ಹೌದು, ಮೊಟ್ಟೆ ಬೇಕು. ಪೆಪ್ಪರ್ ಕೊಡಿ, ಪೆಪ್ಪರ್ ಪೌಡರ್. ಹೌದು, ನಾವು ಅರುಣಾ ಮಸಾಲೆಯ ಪೆಪ್ಪರ್ನ ಹಾಕ್ತಿದ್ವಿ. ಸ್ವಲ್ಪ ಹಾಕಿ ಸಾಕು. ನೀವು ಡೈಲಿ ಇದನ್ನೆಲ್ಲ ಈ ಥರದೆಲ್ಲ ಸ್ಪೆಷಲ್ ಆಗಿ ಟ್ರೈ ಮಾಡ್ತಾ ಇರ್ತೀರಲ್ಲ? ಎಷ್ಟು ಜನ ಇದ್ದೀರಿ ಮನೇಲಿ? ಮನೇಲಿ ನಾವು 5 ಜನ. 5 ಜನ ಇದ್ದೀವಿ. ನಾನು, ನನ್ನ ಹಸ್ಬೆಂಡ್, ನಂದು ಮಗು ಮತ್ತೆ ಅತ್ತೆ ಮಾವ. ಓಕೆ, ಮನೆಯವರಿಗೆಲ್ಲ ನೀವೇ ಅಡುಗೆ ಮಾಡಿಕೊಡ್ತೇನೆ. ಹೌದು. ಈಗ ನಾನ್ ವೆಜ್ ಅಂತ ಬಂದಾಗ ಗಂಡು ಮಕ್ಕಳು ಜಾಸ್ತಿ ಅಡಿಗೆ ಎಲ್ಲ ಮಾಡ್ತಾರೆ. ನಿಮ್ಮ ಹಸ್ಬೆಂಡ್ ಏನಾದರೂ ಅಡಿಗೆ ಮಾಡ್ತಾರೆ? ಇಲ್ಲ, ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿದ್ರೆ ಅಷ್ಟು ಸಾಕಲ್ಲ. ಯಾವ್ದಾದ್ರು ರೆಸಿಪಿ ಒಳ್ಳೇದಿದ್ರೆ ಮಾಡಿ ಕೊಡ್ಲಿಕ್ಕೆ ಎಲ್ಲ ಹೇಳ್ತಾರೆ, ಮತ್ತೆ ಹೆಲ್ಪ್ ಮಾಡ್ತಾರೆ. ಹೌದು. ಫ್ರೈಡ್ ರೈಸ್ ಮಸಾಲ ಹಾಕ್ತಾ ಇದ್ದೇನೆ. ಫ್ರೈಡ್ ರೈಸ್ ಮಸಾಲ ಅಲ್ಲ? ಓಕೆ, ಅದು ಒಂದು ಟೀ ಸ್ಪೂನ್ ಎಷ್ಟು ಬೇಕೋ ಅಷ್ಟು ನಮಗೆ ಟೇಸ್ಟ್ಗೆ ಅನುಗುಣವಾಗಿ ನಮ್ಮದು. ನಾನು 1.5 ಸ್ಪೂನ್ ಹಾಕಿದ್ದೇನೆ. ಇನ್ನು ಕೂಡ ಇದಕ್ಕೆ ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡಿ. ಕ್ಯಾರೆಟ್ ಹಾಕು, ನೀವು ಆವಾಗಲೇ ಬೀನ್ಸ್ ಹಾಕುವಾಗ ನಾನು ಕೇಳೋಣ, ಅಂದರೆ ಕ್ಯಾರೆಟ್ ಹಾಕ್ತಾರೆ? ಕ್ಯಾರೆಟ್ ಹಾಕ್ಬೋದು, ಮತ್ತೆ ಮಟರ್ ಎಲ್ಲ ಹಾಕ್ಬೋದು. ಬಟಾಣಿ ಕಾಳು ಹಾಕ್ಬೋದು. ಕಲರ್ಫುಲ್ ಆಗಿ ಕಾಣ್ತದೆ, ಚೆನ್ನಾಗಿರುತ್ತೆ. ಫೈನಲಿ ನಾವು ರೈಸ್ ಹಾಕ್ತಿದ್ದೇವೆ. ಆಲ್ರೆಡಿ ರೈಸ್ ಬೈಸಿ ನಾವು ರೆಡಿ ಮಾಡಿಟ್ಟಿದ್ವಿ. ಆ ರೈಸನ್ನು ಹಾಕ್ತಿದ್ದೇವೆ. ಫೈನಲ್ ಟಚ್. ನಾನು ರೈಸಿಗೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯಿಸಿದ್ದೇನೆ. ಓಕೆ. ಆಲ್ರೆಡಿ ರೈಸಿಗೆ ಉಪ್ಪು ಹಾಕಿದರೆ ಜಾಸ್ತಿ ಇದು ಮಾಡಬೇಕು ಅಂತಿಲ್ಲ, ಉಪ್ಪು ಹಾಕಬೇಕು ಅಂತಿಲ್ಲ ಅಲ್ಲ? ಹೌದು. ಪ್ರಾನ್ಸ್ ಫ್ರೈಡ್ ರೈಸ್ ರೆಡಿ ಆಗ್ತಾ ಬರ್ತಾ ಉಂಟಲ್ಲ? ಹೌದು. ಓಕೆ, ಸ್ವಲ್ಪ ಇದಕ್ಕೆ ಮೇಲ್ಗಡೆಯಿಂದ ಪೆಪ್ಪರ್ ಸ್ವಲ್ಪ ಹಾಕಬೇಕಲ್ಲ? ಓಕೆ, ಹಾಕ್ಲಾ? ಸಾಕು. ಅದೇನು ಪೆಪ್ಪರ್ ಮೇಲ್ಗಡೆ ಹಾಕಿ ಸ್ವಲ್ಪ ಅನ್ನಕ್ಕೆ. ಹೌದು, ಫ್ಲೇವರ್ ಸಿಗ್ಲಿಕ್ಕೆಲ್ಲ. ಹೌದು, ಇಲ್ಲದ್ರೆ ಸಪ್ಪೆ ಅಂತ ಆಗ್ತದೆ. ಕೆಲವರು ಅನ್ನಕ್ಕೇನೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿರ್ತಾರೆ. ಅನ್ನ ರೆಡಿ ಮಾಡುವಾಗಲೇ ಅದಕ್ಕೆ ಪೆಪ್ಪರ್ ಹಾಕಿರ್ತಾರೆ. ನಮ್ಮದು ಆಗ್ತಾ ಬಂತು. ಓಕೆ, ಈಗ ಅದನ್ನು ಸರ್ವ್ ಮಾಡಬೇಕಲ್ಲ? ಮಾಡಲಿಕ್ಕೆ. ಹೌದು, ಸಾಕು. ಫ್ಲೇಮ್ ಆಫ್ ಮಾಡ್ತೇನೆ. ಓಕೆ, ಪ್ರಾನ್ಸ್ ಫ್ರೈಡ್ ರೈಸ್ ರೆಡಿ ಆಗಿದೆಲ್ಲ? ಹೌದು. ಓಕೆ, ನಾವೀಗ ಸರ್ವ್ ಮಾಡ್ತಾ ಇದ್ದೀವಲ್ಲ, ಪ್ರಾನ್ಸ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಘಮ ಬರ್ತಾ ಉಂಟು. ಫ್ರೈಡ್ ರೈಸ್ ಹಾಗೆಲ್ಲ ಸ್ಮೆಲ್ ಜಾಸ್ತಿ ಬರ್ತದೆ. ಸ್ವಲ್ಪ ಗಾರ್ನಿಷ್ಗೆ ಈರುಳ್ಳಿ ಮತ್ತು ಸೊಪ್ಪನ್ನು ಹಾಕ್ತಿದ್ರಲ್ಲ? ಬಿಸಿಯಾದ ಪ್ರಾನ್ಸ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ವೀಕ್ಷಕರಿಗೆ ಕೂಡ ಹೇಳಿ. ಓಕೆ, ಎಸ್, ಆಲ್ರೆಡಿ ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಎಲ್ಲ ನೀವು ಗಾರ್ಲಿಕ್ಸ್ ಮಾಡಿದ್ದು ಕೂಡ ಚೆನ್ನಾಗಿ ಬಂದಿದೆ. ಆ ಟೇಸ್ಟ್ ಕೂಡ ಹಾಗೆ ಇದೆ. ಸ್ಮೆಲ್ ಅಂದರೆ ಫ್ರೈಡ್ ರೈಸ್ ತಿಳಿದ್ರೆ ಹಾಗೆಲ್ಲ ಸ್ಮೆಲ್ ಜಾಸ್ತಿ ಹೊಡಿತದೆ. ಎಸ್, ಚಿತ್ರಾಪುರದ ಸುಷ್ಮಿತ್ ಮ್ಯಾಮ್ ಪ್ರಾನ್ಸ್ ಫ್ರೈಡ್ ರೈಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಪ್ರಾನ್ಸ್ ಫ್ರೈಡ್ ರೈಸ್ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಿಗಡಿ ಮೀನನ್ನು ಹುರಿದು ಬೇಯಿಸಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾಬೇಜ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ.
ತರಕಾರಿ ಸ್ವಲ್ಪ ಬೆಂದ ನಂತರ ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ಮೊಟ್ಟೆಯನ್ನು ಹೊಡೆದು ಹುರಿದು ಬೇಯಿಸಿ. ಆನಂತರ ಫ್ರೈಡ್ ರೈಸ್ ಮಸಾಲ, ಬೆಳ್ತಿಗೆ ಅನ್ನ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಅರುಣ ಕರಿಮೆಣಸಿನ ಪುಡಿ ಉದುರಿಸಿ 1-2 ನಿಮಿಷ ಮಗುಚಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪ್ರಾನ್ಸ್ ಫ್ರೈಡ್ ರೈಸ್ ಸವಿಯಲು ಬಲು ಚೆನ್ನ. ಎಸ್, ಪ್ರಾನ್ಸ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ಚಿತ್ರಾಪುರದ ಸುಷ್ಮಿತಾ ಮ್ಯಾಮ್ ಆವಾಗಲೇ ಒಂದು ಡಿಶ್ ಹೇಳಿಕೊಟ್ರು. ಇವಾಗ ಸ್ಪೆಷಲ್ ಆಗಿ ಇನ್ನೊಂದು ಹೇಳ್ಕೊಡ್ತಾರಂತೆ. ಮ್ಯಾಮ್, ಇವಾಗ ಏನು ಹೇಳ್ಕೊಡ್ತಾ ಇದ್ದೀರಾ? ಇವಾಗ ನಾನು ಹೆಲ್ದಿ ಡ್ರಿಂಕ್ಸ್ ಒಂದು ಹೆಲ್ದಿ ಡ್ರಿಂಕ್ಸ್, ABC ಡ್ರಿಂಕ್ಸ್ ಅಂತ. ABC ಅಂದ್ರೆ ಇಂಗ್ಲಿಷ್ ಡ್ರಿಂಕ್ಸ್. ಆಪಲ್ ಬೀಟ್ರೂಟ್ ಕ್ಯಾರೆಟ್ ಹಾಕಿ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್, ABC ಡ್ರಿಂಕ್ಸ್. ಇದು ನೀವೇ ಹೆಸರಿಟ್ಟಿದ್ದ? ಇಲ್ಲ ಇಲ್ಲ ಇಲ್ಲ, ABC ಡ್ರಿಂಕ್ಸ್ ಬೆಲೆ ಉಂಟಾ? ಉಂಟು. ನಾನು ಮಾತ್ರ ಫಸ್ಟ್ ಟೈಮ್ ಕೇಳಿದ. ಓಕೆ, ಈಗ ಏನು ಮಾಡುವ ಫಸ್ಟ್? ಒಂದು ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ಅಲ್ಲ, ಆಲ್ರೆಡಿ ರೆಡಿ ಆಗಿದೆ. ABC. ಹಾಗಾದ್ರೆ ನೆಕ್ಸ್ಟ್ ಇದು ಏನಾದರೂ ಜ್ಯೂಸ್ ಉಂಟಾ? ಇಲ್ಲ, EFGH ಆ ಥರ ಏನಾದರೂ? ಇಲ್ಲ, ನಾವು ಮತ್ತೆ ಕ್ರಿಯೇಟ್ ಮಾಡಬೇಕಾಗ್ತದೆ. ಫ್ರೂಟ್ಸ್ ಅದು ನೇಮ್ ಇಟ್ಟು. ಫ್ರೂಟ್ಸ್ ನೇಮ್ ಇದ್ದು ನಾವು ಹೆಸರು ನಮಗೆ ಹೇಗೆ ಬೇಕು ಹಾಗೆ ಇಟ್ಕೊಳ್ಳೋದಲ್ಲ. ಓಕೆ, ಇದು ಒಳ್ಳೆ ಹೆಸರು ಇದೆ ನೋಡಿ, ABC. ಒಂದು ಆ್ಯಪಲ್ ತಗೊಂಡಿದ್ದೇನೆ. ಒಂದು ಆ್ಯಪಲ್ ಅಲ್ಲ? ಓಕೆ. ಹೌದು. ಹಾಗೇನೆ ಒಂದು ಸಣ್ಣದು ಬೀಟ್ರೂಟ್. ಓಕೆ. B ಫಾರ್ ಬೀಟ್ರೂಟ್. A ಫಾರ್ ಆ್ಯಪಲ್. ನೆಕ್ಸ್ಟ್ C ಫಾರ್ ಕ್ಯಾರೆಟ್. ಓಕೆ, ಮೂರನೇದು ಕ್ಯಾರೆಟ್. ಹೌದು. ABCD ಇದರೊಳಗೆ ಈಗ 3 ಕೂಡ ಹೋಯ್ತಲ್ಲ. ಮತ್ತೆ ಸ್ವಲ್ಪ ಸಣ್ಣ ಇಂಚಷ್ಟು ಶುಂಠಿ ಹಾಕಿ. ಇದು ಆಪ್ಷನಲ್. ಆಪ್ಷನಲ್ ಅಂದ್ರೆ ನಮಗೆ ಟೇಸ್ಟಿಗೆ ಸ್ವಲ್ಪ ಅನುಗುಣವಾಗಿ. ಓಕೆ. ಶುಂಠಿ ಹಾಕಿದ್ರೆ ಹೇಗೆ ಜ್ಯೂಸಿಗೆ ಟೇಸ್ಟ್ ಬರುತ್ತೆ? ಸ್ವಲ್ಪ ಹಾಕ್ಬೋದು. ಓಕೆ. ಜ್ಯೂಸಿಗೂ ಕೂಡ ಈಗ ನಾರ್ಮಲ್ ಅಡಿಗೆಗೆ ಪದಾರ್ಥಕ್ಕೆಲ್ಲ ಹಾಕ್ತೀವಲ್ಲ, ಈಗ ಜ್ಯೂಸಿಗೆ ಕೂಡ ನೀವು ಹಾಕ್ತೀವಿ? ಹೌದು, ನಾವು ಲೈಮ್ ಸೋಡಕ್ಕೆಲ್ಲ ಸ್ವಲ್ಪ ಹೌದು, ಲೈಮ್ ಸೋಡಕ್ಕೆ ಹಾಕ್ತಾರೆ. ಹೌದು. ಮತ್ತೆ ಶುಗರ್ ಕೂಡ ಆಪ್ಷನಲ್. ಓಕೆ. ಶುಗರ್ ಹಾಕಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ಮತ್ತೆ ನೀರು ಹಾಕಿದೆ. ಹಾಕಲ್ಲ? ಓಕೆ. ಎಷ್ಟು? ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿ. ಓಕೆ, ಸಾಕು. ಇದಕ್ಕೆ ಏನು ಮಿಲ್ಕ್ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ, ಮಿಲ್ಕ್ ಹಾಕ್ಲಿಕ್ಕಿಲ್ಲ. ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾನೇ ಉತ್ತಮ, ಆರೋಗ್ಯಕ್ಕೆ ಭಾರಿ ಒಳ್ಳೆಯದಲ್ಲ? ಓಕೆ. ABC ಜ್ಯೂಸ್ ರೆಡಿ ಆಗ್ತಾ ಬರ್ತುಂಟಲ್ಲ, ಭಾರಿ ಬೇಗ ಇದು ರೆಡಿ ಆಗ್ತದಲ್ಲ. ಎಲ್ಲ ಫ್ರೂಟ್ಸ್ ರೆಡಿ ಇದ್ದಾಗ ಮತ್ತೆ ಏನುಂಟಲ್ಲ ಬೇಗ ರೆಡಿ ಆಗ್ತದೆ. ನಾರ್ಮಲ್ ಆಗಿ ಜ್ಯೂಸಿಗೆ ನಾವು ಹಾಲು ಈ ಥರ ಹೌದು, ಇದಕ್ಕೆ ಏನಿಲ್ಲ. ABC ಜ್ಯೂಸಿಗೆ ಏನಿಲ್ಲ. ಸ್ಟ್ರೈನರ್ಗೆ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕು. ಅಂದ್ರೆ ನಮಗೆ ಪೂರ್ತಿ ಇದರಲ್ಲಿ ಇದನ್ನೇ ಕುಡಿಬೇಕಂತ ಇಲ್ಲ, ಸ್ವಲ್ಪ ಸ್ಟ್ರೈನರ್ ಮಾಡಿ ಕುಡಿಬೇಕು. ಇನ್ನೊಂದ್ಸಲ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಹೌದು, ಹಾಗೆ ಉಂಟಲ್ಲ. ಇದು ನಾರ್ಮಲಿ ಹೆಲ್ತಿಗೆ ಒಳ್ಳೇದಾ? ಯಾವ ರೀತಿ ಅಂದ್ರೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳೆಲ್ಲ ಕಮ್ಮಿ ಇರ್ತದೆ, ಬೀಟ್ರೂಟ್ ಅಲ್ಲಿ ಇರ್ತದೆ, ಅದಕ್ಕೆಲ್ಲ ಒಳ್ಳೆಯದು. ಮತ್ತೆ ದೇಹಕ್ಕೆ ಆಯಾಸ ಎಲ್ಲ ಆಗುವಾಗ ಸ್ವಲ್ಪ ಒಳ್ಳೇದಾಗ್ತದೆ ಇದು ಹೆಲ್ದಿ ಡ್ರಿಂಕ್. ವಿಟಮಿನ್ಸ್ಗಳೆಲ್ಲ ಜಾಸ್ತಿ. ಹೌದು, ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಇದೆ, ಕಣ್ಣಿಗೆ ಒಳ್ಳೆಯದು ಅದು ಕೂಡ. ಮತ್ತೆ ಕೆಲವರಿಗೆ ಡೈಜೆಷನ್ ಎಲ್ಲ ಆಗುದಿಲ್ಲ. ಹೌದು, ಆ ಥರ ಇದ್ದವರು ಬೆಳಿಗ್ಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು. ಹೌದು. ಅದನ್ನು ಇನ್ನೊಂದ್ಸಲ ಗ್ರೈಂಡ್ ಮಾಡಬೇಕು. ಹೌದು, ಇನ್ನೊಂದ್ಸಲ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಅಂದ್ರೆ ಅದು ಪೂರ್ತಿಯಾಗಿ ಗ್ರೈಂಡ್ ಆಗುದಿಲ್ಲ, ಒಂದು ಸಲಕ್ಕೇನೆ ಗ್ರೈಂಡ್ ಆಗುದಿಲ್ಲ. ಅದಕ್ಕೇನೆ ಸ್ವಲ್ಪ ನೀರು ಹಾಕಿ, ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಪುನಃ ಗ್ರೈಂಡ್ ಮಾಡಬೇಕು. ಅರ್ಧ ಗ್ಲಾಸ್ ಸಾಕಾ? ಹೌದು, ಸಾಕು.
ಆಲ್ರೆಡಿ ಈಗ 2ನೇ ಸತಿ ನಾವು ಮಿಕ್ಸ್ ಮಾಡಿದ್ವಲ್ಲ. ಹೌದು. ಓಕೆ, ನೀವು ಮನೇಲಿ ಈ ಥರ ಸ್ಪೆಷಲ್ ಆಗಿ ಡೈಲಿ ಮಾರ್ನಿಂಗ್ ಈ ಥರ ಜ್ಯೂಸ್ ಆ ಥರ ಏನಾದ್ರು ಮಾಡ್ತೀರಾ? ಇಲ್ಲ, ನಾನು ಕೂಡ ಕುಡಿತಾ ಇದ್ದೇನೆ. ಸೊ ನನಗೆ ರಿಸಲ್ಟ್ ಸಿಕ್ಕಿದೆ, ಅದಕ್ಕೋಸ್ಕರ ವೀಕ್ಷಕರಿಗೆ ಕೂಡ ತಿಳಿಸಿಕೊಡುವ. ಹೌದು. ಸ್ವಲ್ಪ ಇದಕ್ಕೇನೆ ನೀರು ಹಾಕಿ ಮಿಕ್ಸಿಗೆ ಸಾಕು. ನಮಗೆ ಸ್ವೀಟ್ ಬೇಕಾದ್ರೆ ಮತ್ತೆ ಹಾಕೊಳ್ಬಹುದು, ಆಮೇಲೆ ಕೂಡ ಹಾಕ್ಬೋದು. ಹೌದು, ನಾರ್ಮಲ್ ಆಗಿ ಶುಗರ್ ಹಾಕೊಳ್ಳಿಕ್ಕೆ ಇಲ್ಲ, ಬಟ್ ನಾನಿಲ್ಲಿ ಟೇಸ್ಟ್ಗೆ ಸ್ವಲ್ಪ ಹಾಕಿದ್ದು. ನಮ್ಮ ಜ್ಯೂಸ್ ರೆಡಿ ಆಗಿದೆ. ಇದನ್ನ ಈಗ ಸರ್ವ್ ಮಾಡೋಣ. ಗ್ಲಾಸ್ ಕೊಡಿ. ಓಕೆ, 2 ಗ್ಲಾಸ್ ರೆಡಿ ಆಗಿದೆ. ABC ಜ್ಯೂಸ್ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕಾಣ್ತದೆ. ಹೌದು, ಬೀಟ್ರೂಟ್ನ ಅಂಶ ಜಾಸ್ತಿ ಕಾಣ್ತಾ ಉಂಟಲ್ಲ. ಹೌದು, ರೆಡ್ ಸ್ವಲ್ಪ ಜಾಸ್ತಿ. ಬೀಟ್ರೂಟ್ ನಾರ್ಮಲ್ ನಾವು ಸಾಂಬಾರ್ ಆ ಥರ ಮಾಡಿದ್ರು ಕೂಡ ಜಾಸ್ತಿ ರೆಡ್ ಜಾಸ್ತಿ ಇರುತ್ತೆ. ಹೆಲ್ದಿ ಡ್ರಿಂಕ್ಸ್ ರೆಡಿ ಆಗಿದೆ. ಓಕೆ, ABC ಹೆಲ್ದಿ ಡ್ರಿಂಕ್ಸ್ ರೆಡಿ ಆಗಿದೆ. ಓಕೆ, ನೀವು 2 ಗ್ಲಾಸ್ ಮಾಡಿದಿರಾ, 1 ಗ್ಲಾಸ್ ನನಗೆ ಕೊಡ್ತಾ ಇದ್ದೀರಲ್ಲ. ಓಕೆ, ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ನೋಡೋಕೆ ಕೂಡ ಚೆನ್ನಾಗಿದೆ. ಆ್ಯಪಲ್ ಮತ್ತೆ ಕ್ಯಾರೆಟ್, ಇನ್ನೊಂದು ಬೀಟ್ರೂಟ್. ಇದರಲ್ಲಿ ಬೀಟ್ರೂಟ್ನ ಅಂಶ ಜಾಸ್ತಿ ಕಾಣುತ್ತೆ. ಅಕಸ್ಮಾತ್ 1 ಬೀಟ್ರೂಟ್ ಹಾಕಿದ್ರು ಕೂಡ ಬೀಟ್ರೂಟ್ ಕಲರ್ ಜಾಸ್ತಿ ಬರುತ್ತಲ್ಲ. ಆಕ್ಚುಲಿ ಪೊಮೊಗ್ರಾನೇಟ್ ಜ್ಯೂಸ್ ತರನು ಕಾಣ್ತದೆ. ಅದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಗೊತ್ತಾಗೋದಿಲ್ಲ. ಇನ್ನೊಂದು ನೋಡಿದ್ರೆ ದಾಳಿಂಬೆ ಜ್ಯೂಸ್ ತರ ಆ ಥರ ಕಾಣ್ತಾ ಉಂಟು. ಚೆನ್ನಾಗಿ ಬಂದಿರ್ಬೋದು, ಬರುತ್ತೆ ಅಂತ ಅನ್ನಿಸ್ತಾ ಇದ್ದಾರೆ. ಇದನ್ನು ಟೇಸ್ಟ್ ಮಾಡುವಾಗ. ಎಸ್, ಸುಷ್ಮಿತಾ ಅವರು ABC ಜ್ಯೂಸ್ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ಇನ್ನೊಂದು ಗ್ಲಾಸ್ ಕೂಡ ರೆಡಿ ಆಗಿದೆ. ನಾವು ಇದನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ABC ಹೆಲ್ದಿ ಡ್ರಿಂಕ್ ತಯಾರಿಸುವ ವಿಧಾನ. ಮೊದಲಿಗೆ 1 ಸೇಬು, 1 ಬೀಟ್ರೂಟ್, 1 ಕ್ಯಾರೆಟ್ ಹೋಳುಗಳಿಗೆ, 1 ಇಂಚ್ನಷ್ಟು ಶುಂಠಿ, ಸಕ್ಕರೆ ರುಚಿಗೆ ಅನುಸಾರವಾಗಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಸೋಸಿಕೊಳ್ಳಿ. ಈಗ ಆರೋಗ್ಯಕರವಾದ ABC ಜ್ಯೂಸ್ ಸವಿಯಲು ಸಿದ್ಧ. ಎಸ್ ಮ್ಯಾಮ್, 2 ಡಿಶ್ ರೆಡಿಯಾಗಿ ನಮ್ಮ ಜೊತೆ ಈಗ ನಿಂತಿದೆಯಲ್ಲ, ಕಾಯ್ತಾ ಉಂಟು. ಈಗ ಯಾವುದನ್ನು ಫಸ್ಟ್ ನೋಡುವ? ಫ್ರೈಡ್ ರೈಸ್ ನೋಡುವಲ್ಲ. ಪ್ರಾನ್ಸ್ ಇದು ಫ್ರೈಡ್ ರೈಸ್. ಓಕೆ, ತಗೊಳ್ಳಿ ಸ್ಪೂನ್. ಹೇಗೆ ಬಂದಿದೆ ನಿಮ್ಮ ಕೈ ರುಚಿ? ಒಳ್ಳೆ ಬಂದಿದೆಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ನಾರ್ಮಲ್ ಫ್ರೈಡ್ ರೈಸ್ಗಿಂತ ಪ್ರಾನ್ಸ್ ಹಾಕಿ ಮಾಡಿದಾಗ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಅದಕ್ಕೆ ಜೊತೆಗೆ ಎಗ್ ಕೂಡ ಒಂದು ಹಾಕಿದ್ರಲ್ಲ, ಅದು ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತಲ್ಲ. ಚೆನ್ನಾಗಿದೆ. ಈ 2 ಡಿಶಲ್ಲಿ ಫಸ್ಟ್ ಇದು ಸಕ್ಸಸ್ ಆಗಿದೆ. ಈಗ 2ನೇದು ಅದು ABC. ನಾನಂತ ಫಸ್ಟ್ ಟೈಮ್ ಕೇಳಿದ್ದೆ ABC ಅಂತ. ಈಗ ABCಯನ್ನು ಟ್ರೈ ಮಾಡುವಲ್ಲ. ಓಕೆ, ಚೆನ್ನಾಗಿದೆ, ಸಖತ್ತಾಗಿದೆ. ಅಂದರೆ ಇದು ಹಾಲು ಹಾಕದೆ ಫ್ರೂಟ್ಸ್ ಅಲ್ಲಿ ಮಾಡಿದ್ದು ಚೆನ್ನಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಕುಡಿಬಹುದು. ಹೌದು, ಅಂದ್ರೆ ಇದರಲ್ಲಿ ಜಾಸ್ತಿ ಶುಗರ್ ಇಲ್ಲ. ನಾರ್ಮಲ್ ಬೀಟ್ರೂಟ್ ಅಲ್ಲಿ ನಮಗೆ ಸಕ್ಕರೆ ಅಂಶ ಇರ್ತದೆ ಆಲ್ರೆಡಿ. ಸೊ ನಾನು ಟೇಸ್ಟ್ಗೆ ಸ್ವಲ್ಪ ಹಾಕಿದ್ದು ಸಕ್ಕರೆ, ಬೇಕಂತ ಇಲ್ಲ, ಬೇಕಿದ್ರೆ ಆಡ್ ಮಾಡ್ಕೊಳ್ಬೇಕು. ಶುಗರ್ ಜಾಸ್ತಿ ಆಡ್ ಮಾಡ್ಕೊಳ್ಬೇಕು. ಇಲ್ಲದಿದ್ರೆ ಕೋಲ್ಡ್ ಬೇಕಿದ್ರೆ ಕೋಲ್ಡ್ ವಾಟರ್ ಕೂಡ ಜಾಸ್ತಿ ಇದು ಮಾಡ್ಕೊಳ್ಬೇಕು. ನಾರ್ಮಲ್ ಬೆಳಿಗ್ಗೆ ಕುಡಿಯುವಂತ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು, ಅದು ಹೆಲ್ತ್ಗೆ ಭಾರಿ ಒಳ್ಳೇದು. ನಾರ್ಮಲಿ ಬೀಟ್ರೂಟ್ ಮತ್ತೆ ಆಪಲ್ ಇದೆಲ್ಲ ಬಹಳ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನಾರ್ಮಲ್ ಹೀಗೆ ಒಳ್ಳೇದು. ಈ ತರ ಜ್ಯೂಸ್ ಮಾಡಿ ಕೊಟ್ರೆ ಎಲ್ಲರೂ ಕುಡಿಬಹುದು. ಥ್ಯಾಂಕ್ ಯು ಮ್ಯಾಮ್. 2 ಡಿಶ್ ಕೂಡ ಸಾಕಾಗಿದೆ. ಅದರಲ್ಲಂತೂ ABC ಜ್ಯೂಸ್ ಕೂಡ ಇನ್ನೂ ಸಾಕಾಗಿದೆ. ಧನ್ಯವಾದಗಳು, ನೀವು 2 ಡಿಶ್ ಮಾಡಿ ಕೊಡೋದಕ್ಕೆ. ಹೇಗೆ ಅನ್ನಿಸ್ತು ಕಾರ್ಯಕ್ರಮ ಬಂದು? ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಓಕೆ, ಡೈಲಿ ನೋಡ್ತಾ ಇರ್ತೀರಾ ಕಾರ್ಯಕ್ರಮ? ನೋಡ್ತಾ ಇರ್ತೇವೆ. ಓಕೆ ಮ್ಯಾಮ್, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು 2 ಡಿಶ್ ಮಾಡಿ ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಆಯಿಲ್. ಇದರಿಂದ ಚೆನ್ನಾಗಿ ನೀವು ಅಡಿಗೆ ಮಾಡಿ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್, ನಿಮ್ಮ ಫ್ಯಾಮಿಲಿ ಟ್ರೈ ಮಾಡ್ತಾ ಇರ್ತಾರಲ್ಲ. ಓಕೆ, ಹಾಗೆ ಇನ್ನೊಂದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. 2 ಡಿಶ್ ಕೂಡ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಇನ್ನೂ ಕೂಡ ಜಾಸ್ತಿ ಅಡಿಗೆನ ಹೇಳಿಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ಬಂದಕ್ಕೆ ಧನ್ಯವಾದ. ಥ್ಯಾಂಕ್ ಯು.
ಓಕೆ, ಚಿತ್ರಪುರದ ಸುಷ್ಮಿತಾ ಮ್ಯಾಮ್ 2 ಡಿಶ್ ಹೇಳಿಕೊಟ್ಟಿದ್ರು. ಒಂದು ಪ್ರಾನ್ಸ್ ಫ್ರೈಡ್ ರೈಸ್, ಇನ್ನೊಂದು ABC ಜ್ಯೂಸ್. 2 ಕೂಡ ಸಾಕಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.